ನಮಸ್ಕಾರ. ಜೀವನ ಆಗಲಿ ಜೀವ ಆಗಲಿ ಮನುಷ್ಯರಾದವರ ಯಾರ ಕೈಲೂ ಇರೋದಿಲ್ಲ ಅನ್ನೋ ವಿಚಾರನ ಮಹಾಕ್ಷತ್ರಿಯ ಸಿನಿಮಾದಲ್ಲಿ ಹಂಸಲೇಖ ಅಂತೂ ಬಹಳ ಅದ್ಭುತವಾಗಿ ಹೇಳಿ, ನಿಂತಾಗ ಬುಗುರಿಯ ಆಟ ಎಲ್ಲಾರು ಒಂದೇ ಓಟ ಕಾಲಾಕ್ಷಣಿಕಗಳು ನಟ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನಾ ಅವರು ಕೆಲ ದಿನಗಳ ಹಿಂದೆ ಹೃದಯಾಘಾತದಿಂದ ನಿಧನವಾಗಿದ್ದರು. ಇದೀಗ ಸ್ಪಂದನಾ ಉತ್ತರ ಕ್ರಿಯೆಗೆ ಕುಟುಂಬ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಅಭಿಮಾನಿಗಳಿಗೆ ಭಾಗವಹಿಸುವಂತೆ ವಿಜಯ್ ಕುಟುಂಬ ಆಹ್ವಾನ ಕೂಡ ನೀಡಿದ್ದಾರೆ. ಆತ್ಮೀಯರೇ, ನಮ್ಮ ಮನೆಯ ಮಗಳು ಸ್ಪಂದನಾ ವಿಜಯ್ ರಾಘವೇಂದ್ರ ಅವರು ಆಗಸ್ಟ್ 6ರಂದು ನಮ್ಮನ್ನಗಲಿರುವುದು ನಿಮ್ಮೆಲ್ಲರಿಗೂ ತಿಳಿದ ವಿಷಯ. ಉತ್ತರ ಕ್ರಿಯೆ ಆಗಸ್ಟ್ 16ರ ಬುಧವಾರದಂದು ಮಲ್ಲೇಶ್ವರ ಸ್ವಗೃಹದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಶಾಂತಿ ಹೋಮ ನಡೆಯಲಿದೆ. ಮಧ್ಯಾಹ್ನ 1 ಗಂಟೆಗೆ ಕೋದಂಡರಾಮಪುರ ಯಂಗ್ಸ್ಟರ್ಸ್ ಕಬಡ್ಡಿ ಆಟದ ಮೈದಾನದಲ್ಲಿ ಅಂದರೆ ಬಿಬಿಎಂಪಿ ಮೈದಾನದಲ್ಲಿ ಭೋಜನ ಕೂಟವನ್ನು ಕೂಡ ಹಮ್ಮಿಕೊಂಡಿದ್ದೇನೆ. ಆದ್ದರಿಂದ ತಾವುಗಳು ಭಾಗವಹಿಸಿ ಅವರ ಆತ್ಮಕ್ಕೆ ಚಿರಶಾಂತಿ ಕೋರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಎಂದು ಬಿಕೆ ಶಿವರಾಮ್ ಮತ್ತು ಎಸ್ಎ ಚಿನ್ನೇಗೌಡ ಮತ್ತು ಕುಟುಂಬಸ್ಥರು ಸರ್ವರಿಗೂ ಆಹ್ವಾನ ನೀಡಿದ್ದಾರೆ. ಕೆಲ ದಿನಗಳ ಹಿಂದೆ ಸ್ಪಂದನಾ ಸ್ನೇಹಿತರ ಜೊತೆ ಬ್ಯಾಂಕಾಕ್ಗೆ ತೆರಳಿದ್ದರು. ಆಗಸ್ಟ್ 6ರಂದು ಹೃದಯಾಘಾತದಿಂದ ಸ್ಪಂದನಾ ವಿಧಿವಶರಾಗಿದ್ದರು. ಆಗಸ್ಟ್ 9ರಂದು ಹರಿಶ್ಚಂದ್ರ ಘಾಟ್ನಲ್ಲಿ ಸ್ಪಂದನಾರ ಅಂತಿಮ ಸಂಸ್ಕಾರ ನಡೆದಿತ್ತು. ಸ್ಪಂದನಾ ಹಠಾತ್ ನಿಧನ ವಿಜಯ್ ಮತ್ತು ಅವರ ಕುಟುಂಬಕ್ಕೆ ಶಾಕ್ ಅನ್ನ ನೀಡಿತ್ತು. ಈ ನಡುವೆ ವಿಜಯ್ ರಾಘವೇಂದ್ರ ಲೈವ್ ಬಂದು ಎಲ್ಲರನ್ನ ಅಚ್ಚರಿಪಡಿಸಿದ್ದಾರೆ. ನಮಸ್ಕಾರ. ಜೀವನ ಆಗಲಿ ಜೀವ ಆಗಲಿ ಮನುಷ್ಯರಾದವರ ಯಾರ ಕೈಲೂ ಇರೋದಿಲ್ಲ ಅನ್ನೋ ವಿಚಾರನ ಮಹಾಕ್ಷತ್ರಿಯ ಸಿನಿಮಾದಲ್ಲಿ ಹಂಸಲೇಖ ಅಂತೂ ಬಹಳ ಅದ್ಭುತವಾಗಿ ಹೇಳಿ, ನಿಂತಾಗ ಬುಗುರಿಯ ಆಟ ಎಲ್ಲಾರು ಒಂದೇ ಓಟ ಕಾಲಾಕ್ಷಣಿಕಗಳು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ಸ್ಪಂದನಾ ಫೋಟೋ ವೈರಲ್ ಆಗುತ್ತಿವೆ. ಕಾರಣ ಇಬ್ಬರದು ಒಂದೇ ಮಾಸದ ಮುಗ್ಧ ನಗು. ನಗು ಮುಖದಿಂದಲೇ ಮನೆಗೆದ್ದ 2 ಜೀವಗಳು. ಪುನೀತ್ ರಾಜ್ಕುಮಾರ್ ಅವರನ್ನು ನಗುವಿನ ಸರದಾರ ಎಂದೇ ಹೇಳಬಹುದು. ಯಾಕಂದ್ರೆ ಸಂದರ್ಭ ಯಾವುದೇ ಇರಲಿ ನಗುವಿನಿಂದಲೇ ಎಲ್ಲದಕ್ಕೂ ಉತ್ತರಿಸುವ ನಗುವಿನ ಒಡೆಯ ಅಪ್ಪು ಪುನೀತ್ ರಾಜ್ಕುಮಾರ್. ಅವರ ನಗುವಿನಲ್ಲೇ ಕಪಟತನವೇ ಇಲ್ಲ. ಅದು ಮಗುವಿನಂತಹ ನಿಷ್ಕಲ್ಮಶ ನಗು. ಸ್ಪಂದನಾ ಅವರದ್ದು ಸಹ ನಿಷ್ಕಲ್ಮಶ ನಗು. ಅವರ ನಗು ಎಂದಿಗೂ ಬದಲಾಗಲೇ ಇಲ್ಲ. ಹಾಗಾಗಿ ಸ್ಪಂದನಾ ಅವರನ್ನ ಸಹ ನಗುಮುಖದ ಒಡತಿ ಎಂದೇ ಹೇಳಬಹುದು. ಈಗ ಈ ನಿಷ್ಕಲ್ಮಶ ನಗುವನ್ನು ಹಂಚಿ ಎಲ್ಲರ ಮನೆ ಗೆದ್ದಿದ್ದ 2 ಜೀವಗಳು ಸಹ ಈಗ ನಮ್ಮ ಜೊತೆಗಿಲ್ಲ. ಪುನೀತ್ ರಾಜ್ಕುಮಾರ್ ಅವರು 2021 ಅಕ್ಟೋಬರ್ 29ರಂದು ಹೃದಯಾಘಾತದಿಂದ ಸಾವನ್ನಪ್ಪಿದ್ದರು. ಸ್ಪಂದನಾ ವಿಜಯ್ ರಾಘವೇಂದ್ರ ಕೂಡ ಇದೇ ಆಗಸ್ಟ್ 6ರಂದು ಹೃದಯಾಘಾತದಿಂದ ಸಾವನ್ನಪ್ಪಿದ್ದರು. ಅವರಿಬ್ಬರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಕೊನೆಗೆ ವಿಜಯ್ ಅವರ ಮಾತೊಮ್ಮೆ ಇನ್ನೊಮ್ಮೆ ಕೇಳಿ. ಇದು ನಿಜಕ್ಕೂ ನಮ್ಮ ಪ್ರತಿಯೊಬ್ಬರ ಜೀವನಕ್ಕೂ ಅನ್ವಯಿಸುತ್ತದೆ. ನಮಸ್ಕಾರ. ಜೀವನ ಆಗಲಿ ಜೀವ ಆಗಲಿ ಮನುಷ್ಯರಾದವರ ಯಾರ ಕೈಲೂ ಇರೋದಿಲ್ಲ ಅನ್ನೋ ವಿಚಾರನ ಮಹಾಕ್ಷತ್ರಿಯ ಸಿನಿಮಾದಲ್ಲಿ ಹಂಸಲೇಖ ಅಂತೂ ಬಹಳ ಅದ್ಭುತವಾಗಿ ಹೇಳಿ, ನಿಂತಾಗ ಬುಗುರಿಯ ಆಟ ಎಲ್ಲಾರು ಒಂದೇ ಓಟ ಕಾಲಾಕ್ಷಣಿಕಗಳು ಓ